ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಿಸಿ ರೋಡ್ ಬಂಟ್ವಾಳದ ಆಸುಪಾಸಿನ ನಿರ್ಗತಿಕರಿಗೆ ಒಂದು ಹೊತ್ತಿನ ಊಟವನ್ನು ಕಲ್ಪಿಸುವ ಮೂಲಕ ಸ್ಥಳೀಯ ಹೋಟೆಲ್ ಮಾಲೀಕ ಹಾಗೂ ಎಂಪ್ರೆನ್ಸ್ ಸದಸ್ಯ ಹಂಸ ಬಸ್ತಿಕೋಡಿ ಅವರು ನೆರವಾಗಿದ್ದಾರೆ. ಅಂಗಡಿ ಹೋಟೆಲ್ಗಳಿಗೆಲ್ಲ ಸಮಯ ನಿಗದಿಪಡಿಸಿದ್ದರಿಂದ ಒಂದು ಹೊತ್ತಿನ ಊಟಕ್ಕೂ ಕಷ್ಟಕರವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಬಿಸಿ ರೋಡ್ನ ಆಸುಪಾಸಿನ ನಿರ್ಗತಿಕರಿಗೆ ದಾರಿಹೋಕರಿಗೆ ಒಂದು ಹೊತ್ತಿನ ಊಟ ಕಲ್ಪಿಸಿ ಹಸಿವು ನೀಗಿಸಿದ್ದಾರೆ. ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವ ಹೋಟೆಲ್ ಅನಿಯಾ ದರ್ಬಾರ್ನ ಮಾಲೀಕ ಹಂಸ ಬಸ್ತಿಕೋಡಿ ಅವರು ರಾತ್ರಿಯಾದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಆಶ್ರಯ ಪಡೆಯುತ್ತಿದ್ದ 25ರಿಂದ 30 ಮಂದಿ ನಿರ್ಗತಿಕರಿಗೆ ಊಟ ವಿತರಿಸುತ್ತಿದ್ದಾರೆ. ಕಳೆದ ಲಾಕ್ಡೌನ್ ಸಮಯದಲ್ಲಿ ಪ್ರತಿದಿನ ನಿರ್ಗತಿಕರಿಗೆ ಊಟ ನೀಡುತ್ತಿದ್ದರಲ್ಲದೆ ಹಲವು ಬಡ ಕುಟುಂಬಗಳಿಗೆ ದಿನನಿತ್ಯ ಉಪಯೋಗಿ ಸಾಮಗ್ರಿಗಳ ಕಿಟ್ ವಿತರಿಸಿ ಪ್ರಶಂಸೆಗೆ ಪಾತ್ರರಾಗಿದ್ರು. ब्यूरो रिपोर्ट V4 न्यूज़, BC रोड।